Match begin. NH Bangerakette. They are the Wagon top team of South Kerala. Satyadevate Kadapade. They are also one of the very good challenging players from Tamil Nadu. इस प्रकार ये 25वां और 26वां मुकाबला शुरू हो चुके हैं। कुल मिलाकर 44 खेल हैं अब 25 और 26वां मुकाबले पर। ഇന്നലെ രാത്രി നടന്ന മത്സരത്തിൽ NH ബംഗേരക്കട്ടയുടെ മുന്നേറ്റത്തിൽ പ്രധാന പങ്ക് വഹിച്ച കളിക്കാരൻ ജേഴ്സി നമ്പർ 4 ബംഗേരക്കട്ടയ്ക്ക് വേണ്ടി official time. ಸ್ಪರ್ಧೆ ಮುಂದುವರಿತಾ ಇದೆ. ಪ್ರಸ್ತುತ ಅಂಕಣದಲ್ಲಿ ಸತ್ಯದೇವತಾ ಕಡಪಾದೆ ವಿರುದ್ಧ NH ಬಂಗೇರಕಟ್ಟೆ ಖಾತೆ ಪ್ರಾರಂಭ ಆಗಿಲ್ಲ. ಬೆಹರಾಸ್ ಬೋನಸ್ ತಲುಪಿಸಿಕೊಡಲಾಗಿದೆ. ಎರಡು ತಂಡಗಳಿಗೆ ಒಂದೊಂದು ಅಂಕದೊಂದಿಗೆ ಖಾತೆಯ ಪ್ರಾರಂಭ. ಬೆಹರಾಸ್ ಪ್ರಾಯ 40 ಪಡೆದರೂ ಕೂಡ ಅತ್ಯಂತ ಅನುಭವದ ಧಾರೆ ಬೆಹರಾಸ್ ಅವರಿಂದ. ಇನ್ನೊಂದು ಅಂಕಣದಲ್ಲಿ ಕೂಡ ರಾಮಾಂಜನೇಯ ಪೆರ್ಲೆಕಾರ್ಣೆ ವಿರುದ್ಧ ರಾಯಲ್ ಸ್ಪೋರ್ಟ್ಸ್ ಹುಲಿಮಜಲು ತಂಡಗಳ ನಡುವೆ ಸ್ಪರ್ಧೆಯನ್ನು ನೋಡಬಹುದಾಗಿದೆ. ಈ ನಡುವೆ ಮತ್ತೆ ಬೆಹರಾಸ್ ಅವರ ಹಿಡಿತ ಅಂದ್ರೆ ಒಂದೊಂದು ಎರಡು ಒಂದರ ಮುನ್ನಡೆಯೊಂದಿಗೆ ಬಂಗೇರಕಟ್ಟೆ ಆರಂಭದ ಸನ್ನಿವೇಶ. ಚತುರತೆ, ವೇಗ ಜೊತೆಯಲ್ಲಿ ಪ್ರಾವೀಣ್ಯತೆ 3-1ಕ್ಕೆ NH ಬಂಗೇರಕಟ್ಟೆ ಮುನ್ನಡೆ. ಅಪರಾಧ ಸಂದರ್ಭದಲ್ಲಿ ವೀಕ್ಷಕರ ಸಂಖ್ಯೆ ಬಹಳಷ್ಟು ಏರಿಕೆ ಕಾಣುವಂತಹ ಪೋಚಾಲಕಟ್ಟೆಯ ಕಬಡ್ಡಿ. ಈ ಬಾರಿ 4ನೇ ಅಂಕ. ಲೆಫ್ಟ್ ಕಾರ್ನರ್ ಮತ್ತು ರೈಟ್ ಕಾರ್ನರ್ಗಳು ಬಂಗೇರಕಟ್ಟೆ ನಿರಂತರವಾಗಿ ಯಶಸ್ಸನ್ನು ಕಾಣ್ತಾ ಇದೆ. Supertacle is on 4-1 in favor of NH Bangerakette. ದೊಡ್ಡ ಬೇಟೆ, ಪ್ರಥಮ ಬೇಟೆ ಆಗಿದೆ ಸತ್ಯದೇವತಾ ಕಣಪಾದೆ ತಂಡದ ಪರವಾಗಿ. ಜೇಸಿ ನಂಬರ್ 8 9. I think this is 3 points. ರಾಘವ ಸಿರ್ಬಾಯ ಉಲ್ಲೇಖ 3 points. ರಿಜ್ವಾನಿಗೆ ಪಾಯಿಂಟ್ ಟೇಬಲ್ 4-4. 4 സമനിലയിലാണ് മത്സരം. ഉച്ചതിരിഞ്ഞ ഭക്ഷണവേദ ഇത്തരം ശേഷം സത്യദേവതാ കടപ്പാതയുടെ തമിഴ് പയ്യന്മാർ മുന്നേറ്റം തുടങ്ങി കുറിച്ചിരിക്കുകയാണ്. 5-4. ಇಲ್ಲಿ ಸೂಪರ್ ಟೆಕ್ ಕ್ಷಣ ಮಾತ್ರದಲ್ಲಿ ಚಿತ್ರ ಬದಲಾವಣೆಯಾಗಿದೆ. ಒಂದೇ ಒಂದು ದಾಳಿಯಲ್ಲಿ ಈ ಬಾರಿ ಮತ್ತೆ ಸಿಂಗಲ್ ಪಾಯಿಂಟ್.
ಮೆಹರಾಜ್ ನಿರಾಶೆ. ದಯಮಾಡಿ ಗಮನಿಸಿ, ಮುಕ್ತ ವಿಭಾಗದಲ್ಲಿ ಭಾಗವಹಿಸುತ್ತ ತಂಡದ ನಾಯಕರು ಅಂಗಳ ಬಿಯಲ್ಲಿ ನಡೆಯುವ ಪಂದ್ಯ ಮುಕ್ತಾಯವಾದ ತಕ್ಷಣ ಮುಕ್ತ ವಿಭಾಗದ ಪ್ರಥಮ ಪಂದ್ಯಕ್ಕೆ ಇದು ಪ್ರಥಮ ಕರೆ. ಗೆಳೆಯರ ಬಳಗ ಗೋಲ್ತಮ ಜಲು ಅನಿಯಾ ದರ್ಬಾರ್ ಮಡಂತ್ಯಾರು. ಗೆಳೆಯರ ಬಳಗ ಗೋಲ್ತಮ ಜಲು ಅನಿಯಾ ದರ್ಬಾರ್ ಮಡಂತ್ಯಾರು. ಪ್ಲೇಯರ್ ಜೆಸ್ ನಂಬರ್ 3 ಫಾರ್ ಕಣಪಾಡೆ 6-4 ಆರಂಭದ ಬಿಗಿ ಹಿಡಿತ ಒಂದು ಹಂತದಲ್ಲಿ 4-1 ಎಂಬ ಸ್ಥಿತಿಯಲ್ಲಿದ್ದಂತಹ ಎನ್ಎಚ್ ಬಂಗೇರಕಟ್ಟೆ ಮುನ್ನಡೆ ಈ ಬಾರಿ ಹಿನ್ನಡೆಗೆ. ಸೂಪರ್ ಟೈಕಲ್ ಆಜಿ ಆಜಿ ಸಮ 6ರ ಸಮಬಲದಲ್ಲಿ ಬಂದಿದೆ ಸೂಪರ್ ಟೈಕಲ್. ಬಹಳಷ್ಟು ತಿರುವನ್ನು ಪಡೆದುಕೊಳ್ಳುವಂತಹ ಪಂದ್ಯ. ಎರಡು ತಂಡಗಳಿಗೆ ಸಮಾನ ಅವಕಾಶದಿಂದ ಎರಡು ತಂಡಗಳು ಪ್ರಬಲವಾಗಿದೆ 60 ಕಿಲೋ ವಿಭಾಗದಲ್ಲಿ. ಪ್ರಸ್ತುತ ಸತ್ಯದೇವ ತಕ್ಕಣಪಾದೆ ವಿರುದ್ಧ ಎನ್ಎಚ್ ಬಂಗೇರಕಟ್ಟೆ. ಇನ್ನೊಂದು ಕಡೆ ರಾಯಲ್ ಸ್ಪೋರ್ಟ್ಸ್ ಪುಳಿಮಂಜಲು ತಂಡದಲ್ಲಿ ಹುಬ್ಬಳ್ಳಿ ಧಾರವಾಡ ಇದೆ, ಶಿವಮೊಗ್ಗ ಇದೆ, ಬೇಳೂರು ಇದೆ. ಅನೇಕ ಜಿಲ್ಲೆಗಳ ಪ್ರತಿಭಾನ್ವಿತ ಆಟಗಾರ. ಅಲ್ಲಿ ವಿಕ್ಕಿ, ಹುಬ್ಬಳ್ಳಿ ಧಾರವಾಡ ಜಿಲ್ಲೆಯ ವಿಕ್ಕಿ ಅವರಿದ್ದಾರೆ. ಅವರು 6ರ ಸಮಬಲದಲ್ಲಿ ಪಂದ್ಯ ಮುಂದುವರಿದ ಜೀವನಾರ 20ಕ್ಕಿಂತ ಅಧಿಕ ತೀರ್ಪುಗಾರರು ನಿನ್ನೆಯಿಂದ ನಿರಂತರವಾಗಿ ಪರಿಶ್ರಮವನ್ನು ಮಾಡ್ತಾ ಇದ್ದಾರೆ. ಈ ಪಂದ್ಯಾವಳಿಯ ಉತ್ತಮ ನಿರ್ವಹಣೆಯ ಜೊತೆ ಯಶಸ್ಸನ್ನ ಮಾಡುವಂತಹ ಪ್ರಯತ್ನದಲ್ಲಿ ಶ್ರೀ ಕೃಷ್ಣಾನಂದರಾವ್ ಅವರ ನೇತೃತ್ವದ ತೀರ್ಪುಗಾರ ಬಣ. परिणाम टैकल पॉइंट मिला सत्यदेव तकड़पाड़े 7-6. एक और सुपर टैकल जीवित है. इस बार क्या कर पाएंगे? जिस नंबर 2 है सत्यदेव तकड़पाड़े के लिए. अगर लगातार सुपर टैकल कभी कभी मैच का पलटवार हो सकता है, लेकिन इस बार 7-6 7-6. इस बार ऑल आउट 11-6 മികച്ച ടൂർണമെന്റുകളിൽ ഒന്നാണ് പൂഞ്ചാലക്കട്ടയുടെ ഇപ്രാവശ്യത്തെ പുനീത് രാജ്കുമാർ യുവരത്ന ട്രോഫിക്ക് വേണ്ടി നടത്തപ്പെടുന്ന കബഡി. ഏകദേശം 100-ൽ പരം ടീമുകൾ മത്സരിച്ച ചരിത്രത്താളുകളിൽ ഇടം നേടാൻ വേണ്ടി പോകുന്ന ഏറ്റവും മികച്ച കബഡി ടൂർണമെന്റ് അവസാനത്തിലുള്ള പോരാട്ടങ്ങൾ 60 കിലോ വിഭാഗത്തിൽ തുടരുകയാണ്. 44 മത്സരങ്ങളുള്ള 60 കിലോ വിഭാഗത്തിൽ ഇപ്പോൾ 25-26 മത്സരങ്ങൾ 2 കോട്ടകളിലായി പുരോഗമിക്കുന്നു. Yes, number 1 rider of ಸತ್ಯದೇವ ತಕ್ಕಡಪಾದೆ. ನಮ್ಮೊಂದಿಗೆ ವೇದಿಕೆಯಲ್ಲಿ ಸಹಪಾಠಿ ಶಶಿಕಾಂತ್ ಶೆಟ್ಟಿ ಅವರಿದ್ದಾರೆ. ಮಾನ್ಯ ಶಶಿಕಾಂತ್ ಶೆಟ್ಟಿ ಅವರಿಗೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ಮಾನ್ಯ ಯಶವಂತ್ ಅವರಿದ್ದಾರೆ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಬೆಳ್ತಂಗಡಿ ತಾಲೂಕಿನ ಅಧಿಕಾರಿ ಮಾನ್ಯ ಯಶವಂತ್ ಅವರಿಗೂ ಸಹ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮಧ್ಯಂತರ ವಿರಾಮ. ಕಾಸರಗೋಡು ಜಿಲ್ಲೆಯ ಅನೇಕ ಪ್ರತಿಭಾವಂತ ಆಟಗಾರ ತಂಡವಾಗಿದೆ ರಾಮಾಂಜನೇಯ ಕಾರ್ಲೆ. ನಮ್ಮ ಜೊತೆಗೆ ವೇದಿಕೆಯಲ್ಲಿ ಮಾನ್ಯ ಸರಪಾಡಿ ಶಶಿಕಾಂತ್ ಶೆಟ್ಟಿ ಅವರಿದ್ದಾರೆ. ನಮ್ಮ ಕ್ಲಬ್ಬಿನ ಸ್ಥಾಪಕಾಧ್ಯಕ್ಷರು, ಈ ಕಾರ್ಯಕ್ರಮದ ರೂವಾರಿಗಳು ಮಾನ್ಯ ತುಂಗಪ್ಪ ಬಂಗೇರರು. ಅವರ ಯಾವುದೇ ಕಾರ್ಯಕ್ರಮಕ್ಕೆ ಮಾನ್ಯ ಶಶಿಕಾಂತ್ ಶೆಟ್ಟಿ ಅವರನ್ನು ಸಂಪರ್ಕ ಮಾಡುವಾಗ ತಾವು ಯಾವುದಕ್ಕೂ ಹೆದರಬೇಡಿ, ನಾವೆಲ್ಲ ತಮ್ಮ ಜೊತೆಗಿದ್ದೇವೆ. ನಮ್ಮ ಕಾರ್ಯಕ್ರಮಗಳು ಜನಪರವಾದಂತಹ ಕಾರ್ಯಕ್ರಮಗಳು, ಕ್ರೀಡಾ ಪ್ರತಿಭೆಗಳನ್ನು ಹೊರತರುವಂತಹ ಕಾರ್ಯಕ್ರಮಗಳು ತಾವು ನಡೆಸ್ತಾ ಇದ್ದೀರಾ. ಎಲ್ಲ ಕಾರ್ಯಕ್ರಮಗಳು ಸಾಂಗವಾಗಿ ಜರುಗಲಿ, ನಾವೆಲ್ಲ ತಮ್ಮ ಜೊತೆಗೆ ಇದ್ದೇವೆ ಎಂಬ ಭರವಸೆಯ ಮಾತುಗಳನ್ನಾಡಿ ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ಜೊತೆಗಿರುವವರು ಮಾನ್ಯ ಶಶಿಕಾಂತ್ ಶೆಟ್ಟಿ ಅವರು, ಮಾನ್ಯ ತುಂಗಪ್ಪ ಬಂಗೇರರ ಆತ್ಮೀಯ ಸ್ನೇಹಿತರು ಸಹ. ರಾಯಲ್ ಸ್ಪೋರ್ಟ್ಸ್ ಹಿನ್ನಡೆಯಲ್ಲಿದೆ. ಈ ತಂಡದ ರೈಟ್ ಕಾರ್ನರ್
ಎಸ್ ಟುವರ್ಡ್ ರೈಟ್ ಕಾರ್ನರ್ ವಿಕ್ಕಿ ಅವರು ಈಗ ನವೆಂಬರ್ ತಿಂಗಳ 1ನೇ ತಾರೀಕಿನಂದು ಹುಬ್ಬಳ್ಳಿಯಲ್ಲಿ ನಡೆದ ಹುಬ್ಬಳ್ಳಿ ಧಾರವಾಡ ಜಿಲ್ಲಾ ಪ್ರಮುಖ ಕಬಡ್ಡಿಯಲ್ಲಿ ಉತ್ತಮ ಹಿತಕರ ಪ್ರಶಸ್ತಿಯನ್ನು ಪಡೆದಿರುವ ಮಾಡಲಾಗಿದೆ. ವಿಕ್ಕಿ ಮೂಲಕ ಅಂಕ ಲಭ್ಯವಾಗುತ್ತಾ ಇದೆ. ಪರಿಣಾಮ ಟಕಲ್ ಅಂಕ ರಾಮಾಂಜನೇಯ ಖಾತೆಗೆ 6-3. ಬಿ ಅಂಕಣದಲ್ಲಿ ರಾಮಾಂಜನೇಯ ಮುನ್ನಡೆಯಲ್ಲಿ ಅಗೈನ್ ಸುನಿಲ್ ಕೋಡಿಬಾಯಿ ಉಪ್ಪಳ. ಸುನಿಲ್ ಪ್ರಸ್ತುತ ಪಂದ್ಯದ ದ್ವಿತೀಯ ಅವಧಿಯಲ್ಲಿ ಎರಡು ತಂಡಗಳು ಬಹಳಷ್ಟು ಕಂಜೂಸ್ಗಿರಿ ಮಾಡಿದಂತಹ ಪ್ರಥಮ ಅವಧಿಯ ಬಳಿಕ ದ್ವಿತೀಯ ಅವಧಿಯಲ್ಲೂ ಕೂಡ ಗಳಿಸಿಕೊಂಡದ್ದು ಬಿಟ್ಟುಕೊಟ್ಟದ್ದು ಒಟ್ಟು 9, ಅದರಲ್ಲಿ 6 ಅಂಕ ರಾಮಾಂಜನೇಯ, 3 ಅಂಕ ರಾಯಲ್ ಸ್ಪೋರ್ಟ್ಸ್. ಮೊದಲ ವಿಭಾಗದ ಪ್ರಥಮ ಪಂದ್ಯಕ್ಕೆ ಈಗಾಗಲೇ ಕರೆಯನ್ನು ಕೊಟ್ಟಿದ್ದೇನೆ. ದ್ವಿತೀಯ ಕರೆ ಗಣೇಶ್ ಗೆಳೆಯರ ಬಳಗ ಮೊದಲು ಅಲ್ಲಿಯ ದರ್ಬಾರ್ ಮಾಡುತ್ತಾರೆ. ತಮ್ಮ ಸಿದ್ಧತೆಯನ್ನು ಮುಗಿಸಿಕೊಳ್ಳಿ. ವಿಕ್ಕಿ ದಾಳಿಯಲ್ಲಿ ಹುಬ್ಳಿ ಧಾರವಾಡ ತಾರೆ. ಥರ್ಡ್ ರೈಟ್ ಸಿಲ್ವರ್ ಟೈಟಲ್ ಆನ್. ಥರ್ಡ್ ರೈಟ್ super tackle. 2 more points for Pune Majalu. 5-7. 5-7. ಪುಳಿ ಮಜಲು ತಂಡಕ್ಕಾಗಿ ಅಂತಿಮ 5 ನಿಮಿಷಗಳ ಅವಧಿ ಬಾಕಿ ಇದೆ. ನಾಸಿರ್ ಬಂಗೇರಗಟ್ಟೆ ಅವರ ದಕ್ಷ ನಿರ್ದೇಶನ. 5-7 ಮುನ್ನಡೆಯಲ್ಲಿ ರಾಮಾಂಜನೇಯ. ಪಾದ ಸವನೆ 6-7. ಸುನಿಲ್ ದಾಳಿ ಕ್ಷಣಕ್ಕೂ ರೋಮಾಂಚನಕಾರಿಯಾಗಿ ಬಿ ಬಣದ ಸ್ಪರ್ಧೆ ಬಿ ಅಂಕಣದಲ್ಲಿ ಕಾಣಬಹುದು. ಪ್ರಸ್ತುತ ಸುನಿಲ್ ದಾಳಿ 6-7. ಇನ್ನು ಮುಂದೆ ಮುಕ್ತ ವಿಭಾಗದ ಸ್ಪರ್ಧೆ ಆರಂಭವಾಗಲಿದೆ. 24 ತಂಡಗಳು ಭಾಗವಹಿಸುವಂತಹ ಮುಕ್ತ ವಿಭಾಗದ ಸ್ಪರ್ಧೆ. 6-7. Last 4 minutes. ಈ ಬಾರಿ 7-7 ಸಮಬಲದಲ್ಲಿ ಸೂಪರ್ ಟೇಕಲ್ ಪಂದ್ಯದ ಸಂಪೂರ್ಣ ಚಿತ್ರವೇ ಈಗ ಬದಲಾವಣೆ ಆಗಿದೆ. 7-7 ಸಮಬಲದಲ್ಲಿ ಬಿ ಅಂಕಣ. ಕಳೆದ ಬಾರಿ ಅಬ್ದುಲ್ ಕಲಾಂ ಪುರಸ್ಕಾರವನ್ನು ಪಡೆದಂತಹ ಸ್ವರ್ಣ ಸಂಜೀವಿನಿ ಮಾಡೋ ನವೀನರು ದಯಮಾಡಿ ವೇದಿಕೆ ಬನ್ನಿ. ನವೀನ್ ದಯಮಾಡಿ. ಸಚಿನ್ ಬಹುಶಃ ಬಹಳಷ್ಟು ಸಂಘಟನೆಗಳಿವೆ, ಆದರೆ ಆ ಸಂಘಟನೆಗಳು ಬಡವರ ಬಗ್ಗೆ ಚಿಂತನೆ ಮಾಡುವಂಥ ಸಂಘಟನೆಗಳು ಬಹಳ ವಿರಳ. ಕೇವಲ ಕಬಡ್ಡಿ ಜನಪರವಾದಂಥ ಸಂಘಟನೆಗಳು ಮಾಡುವುದು ಬಹಳ ಕಡಿಮೆ. ಆದರೆ ಸ್ವರ್ಣ ಸಂಜೀವಿನಿ ಆಗಲ್ಲ. ಅದೆಷ್ಟೋ ಬಡವರ ಆರೋಗ್ಯವಂತ ಇದಕ್ಕೆ ಬಡವರಿಗೆ ಕಷ್ಟಕಾಲದಲ್ಲಿ ಸರ್ವಿಸ್ ಅಂತ ಒಂದು ಸಂಸ್ಥೆ ಸ್ವರ್ಣ ಸಂಜೀವಿನಿ ಮಾಡೋ ಕಲಿಕಾರು ಅಂತ ಸಂಸ್ಥೆಯ ಪ್ರಮುಖರಾದ ಸಚಿನ್ರವರು ಬಂದರೆ ಅವರಿಗೆ ಕಳೆದ ಅಬ್ದುಲ್ ಕಲಾಂ ಪುರಸ್ಕಾರ ಪ್ರಶಸ್ತಿಯನ್ನು ಥರ್ಡ್ ರೈಟ್ ಬಿ ಅಂಕಣದಲ್ಲಿ ಸ್ಪರ್ಧೆ ಮುಂದುವರಿಯುತ್ತಾ ರಾಮಾಂಜನೇಯ ಮುನ್ನಡೆಯನ್ನು ಮುಂದುವರಿಸ್ತಾ ಇದ್ದಾರೆ. ವಿಕ್ಕಿ ಅವರು ಮಾಡಿದಂತಹ ತಪ್ಪು
ಇದೀಗ ತಂಡಕ್ಕೆ ಮುಳುವಾಗುತ್ತಾ ಇದೆ. ಏಳು 10 ಸುನಿಲ್ ಮೂಲಕ ಇನ್ನೊಂದು ಅಂಕ ಲಭ್ಯವಾಗಿದೆ. 11-7 11-7 ಅಂತಿಮ ಆಟಗಾರ ಕಿರಣ. ರಾಯಲ್ ಸ್ಪೋರ್ಟ್ಸ್ ಪುಳಿಮಜಲು ಕಡೆಯಿಂದ ಕಿರಣ್ ದಾಳಿ. 11-7 ಅಂತಿಮ ಆಟಗಾರ ಉದ್ದನೆಯ ತಾರೆ. Match is over. 11-7 team Ramanjaniya. Francis sir, Ramanjaniya on the match. Yes. ಗೆಳೆಯರ ಬಳಗ ಗೌತಮ ಜಲವಾಣಿ ಅದರ ಪರಮಾಣಂತ್ಯಾರು ಮುಕ್ತ ವಿಭಾಗದ ಪ್ರಥಮ ಪಂದ್ಯಕ್ಕೆ 2 ತಂಡದವರಿಗೆ ಇದು ಅಂತಿಮ ಕರೆ. ತಂಡದ ನಾಯಕರು ತಮ್ಮ ತಂಡವನ್ನು ವಿಳಂಬ ಮಾಡದೆ ಬರಬೇಕು. ಮುಕ್ತ ವಿಭಾಗದ 2 ತಂಡದವರು, ಇಲ್ಲಾಂದ್ರೆ ನಾವು ಕೆಜಿ ವಿಭಾಗದ ಪಂದ್ಯವನ್ನು ಅಲ್ಲಿ ಮಾಡ್ತೇವೆ. ಆಮೇಲೆ ತಮ್ಮ ಪಂದ್ಯಗಳು ಸಮಯದ ಅವಧಿಯನ್ನು ನಾವು ಕಡಿತಗೊಳಿಸ್ತೇವೆ. ದಯಮಾಡಿ ಗಮನಿಸಿ, ವಿಳಂಬ ಮಾಡಿ ಬರಬೇಡಿ. ಅಂಕಗಳ ಮೇಲೆ ಅಂಕಗಳು. ಸತ್ಯದೇವತಾ ಗಣಪಾದೆಯ ತಮಿಳ್ ಆಟಗಾರರ ಶ್ರೇಷ್ಠ ಪ್ರದರ್ಶನ. 15-10 Satyadevata Kadapade leading by 5 points. We are in the second half of the particular match. ಬಿ ಅಂಕಣದಲ್ಲಿ ತಂಡಗಳು ವೇಗವಾಗಿ ಬರುವಂತೆ. ಬಿ ಅಂಕಣ ಬಂದಾಗಿದೆ. ಸ್ಪರ್ಧೆ ನಿರಂತರವಾಗಿ ಸಾಗಬೇಕಾಗಿದೆ. ತಂಡ ಬನ್ನಿ. 15-10 ಮುನ್ನಡೆಯೊಂದಿಗೆ ಸತ್ಯದೇವತಾ ಗಣಪಾದೆ. Points 60. Last minute 16-10 16-10 ಸತ್ಯದೇವತಾ ಗಣಪಾದೆ 6 ಪಾಯಿಂಟ್ ಲೀಡ್ ചെയ്തു. സെക്കൻഡുകളുടെ കണക്ക് കൂടിലാണ് മത്സരം. ಏನು ಮುಕ್ತ ವಿಭಾಗದ 2 ತಂಡದವರು ಇಲ್ವಾ? ನಾವು ಕಾಯುವುದಿಲ್ಲ. ನೀವು ಇದ್ದೀರಾ ಇಲ್ವಾ, ಬರ್ತೀರಾ ಇಲ್ವಾ, ಯಾವುದೇ ವಿಚಾರವನ್ನು ತಿಳಿಸ್ತಾ ಇಲ್ಲ. ಅನಿಯಾದರ್ ಪಾರ್ ಗಣೇಶ್ ಗೆಳೆಯರ ಬಳಗ ಗೌತಮದರು. ನೋಡಿ, ಮುಕ್ತ ವಿಭಾಗದಲ್ಲಿ 23 ತಂಡಗಳು ಭಾಗವಹಿಸಲಿದ್ದು 22 ಸ್ಪರ್ಧೆಗಳಿರತಕ್ಕಂತಹ ಕೂಟಕ್ಕೆ ಮೊದಲ ಸ್ಪರ್ಧೆಗೆ ಅನೇಕ ಸಮಯಗಳಿಂದ ಕರೆ ಕೊಟ್ಟಾಗಿದೆ. ಇನ್ನೂ ಕೂಡ ಯಾವುದೇ ಪ್ರತಿಕ್ರಿಯೆ ಬರ್ತಾ ಇಲ್ಲ. ಇಲ್ಲಿಗೆ ಸತ್ಯದೇವತಾ ಗಣಪಾದೆ ತಂಡ ಗೆಲುವನ್ನು ದಾಖಲಿಸಿ ಮುಂದಿನ ಹಂತಕ್ಕೆ ಪ್ರವೇಶವನ್ನ ಮಾಡಿರ್ತಾರೆ. ಧನ್ಯವಾದಗಳು. NH ಬಂಗೇರಕಟ್ಟೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಾ. ಮುಂದೆ 22ನೇ ಸ್ಪರ್ಧೆ. ಜಯಮಾಡಿ ವಿಭಾಗದ